ಹರೇ ಕೃಷ್ಣ. ನಾವು ಇವತ್ತುಂಟಲ್ಲ ಎಲ್ಲಿಗೆ ಬಂದಿದ್ದೇವೆ ಗೊತ್ತುಂಟ ಫ್ರೆಂಡ್ಸ್? ನಾವು ಇವತ್ತು ಇನ್ನ ದೇವಸ್ಥಾನಕ್ಕೆ ಬಂದಿದ್ದೇವೆ, ಮಹಾಲಿಂಗೇಶ್ವರ ಟೆಂಪಲ್. ಸೊ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಎಕ್ಸೈಟ್ ಆಗಿದೆ. ಇಷ್ಟವರೆಗೆ ನಾವು ಬಂದಿರ್ಲಿಲ್ಲ. ಅದೇ ನಾವು ಇಬ್ರು ಬಂದಿದ್ವಿ. ಇದು ನಮ್ಮ ಕುಲದೇವರು. ಸೊ ನಾವು ಇಯರ್ಲಿ 1-2-3 ಸರಿ ಬಂದು ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಎಲ್ಲ ಮಾಡಿ ಹೋಗ್ತೀವಿ. ತುಂಬಾ ಪವರ್ಫುಲ್ ಆಗಿದೆ. ನಮ್ಗಂತೂ ಇಲ್ಲಿ ಬಂದ್ರೆ ಸಖತ್ ನೆಮ್ಮದಿ ಸಿಗುತ್ತೆ. ಇಲ್ಲಿ ಅಷ್ಟು ಪ್ಲೇಸ್ ಸಹ ಹಾಗೇನೆ, ಎಲ್ಲ ಪ್ರಕೃತಿಗಳ ನಡುವೆ ಒಂದು ದೇವಸ್ಥಾನ. ಹಾಗೆ ನಾವು ಫ್ಯಾಮಿಲಿ ಜೊತೆ ಬಂದಿದ್ದೇವೆ. ಈಗ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಬರುವ. ಬನ್ನಿ. ಆದ ನಂತರ ನಮಗೆ ದೇವರ ಒಳಗಿನ ಜಾಗ ಇದೆ, ಕುತ್ಕೊಳ್ಬೋದು. ನಂತರ ಏನಂದ್ರೆ ಇಲ್ಲಿ ಎಲ್ಲ ಸುತ್ತ ಎಲ್ಲ ಥರದಲ್ಲಿ ಚಂದ ಮಾಡಿಟ್ಟಿದ್ದಾರೆ. ಗಾಳಿಗೆ ತಂಪಾಗಿರುತ್ತೆ ಇಲ್ಲಿ ಕುತ್ಕೊಂಡ್ರೆ. ಸೊ ನಾವು ಸ್ವಲ್ಪ ಇಲ್ಲಿ ಕುತ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಎಲ್ಲ ಮಾಡಿ ಹೋಗೋಣ ಅಂತ ಕೂತಿದ್ದೇವೆ. ಇಲ್ಲಿ ಸುತ್ತಲೂ ಮತ್ತೆ ಹೂವಿನ ತೋಟ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ. ನೀವು ಎಲ್ಲಿಯಾದರೂ ಬರಬೇಕು ಅಂತಿದ್ರೆ ಬನ್ನಿ. ಇನ್ನ ಮಹಾಲಿಂಗೇಶ್ವರ ಟೆಂಪಲ್. ಇಲ್ಲಿಂದ ನಾವಿನ್ನು ಮುನ್ಕೂರಿಗೆ ಹೋಗ್ತಿದ್ದೇವೆ. ಅಲ್ಲಿ ಕೂಡ ದೇವಸ್ಥಾನ ಇದೆ, ಅಲ್ಲಿ ಒಮ್ಮೆ ದೇವರ ದರ್ಶನ ಮಾಡಿ ಬನ್ನಿ. ಇನ್ನಕ್ಕೆ ಬಂದವರು ಎಲ್ಲ ಭಕ್ತರು ಇಲ್ಲಿಂದ ಮುನ್ಕೂರಿಗೆ ಹೋಗಿ ಅಲ್ಲಿನೂ ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಇಲ್ಲಿ ಕುಲದೇವರು ಅಂತ ಹೇಳಿದ್ರೇನೆ ಇನ್ನ ಮುಂಡೇರು ಅಂತ ಹೇಳ್ತಾರೆ. ತುಳುವಲ್ಲಿ ತುಳುನಾಡಿನ ಅವರು ತುಳುವಲ್ಲಿ ಹೇಳಿದ್ರು ಇನ್ನ ಮುಂಡೇರು ಅಂತ.
ದರ್ಶನ ಕೂಡ ಉಳ್ಕೊಳ್ಳೋದಿಲ್ಲ. ಚಂದದಲ್ಲಿ ಆಯಿತು. ನಾವು ಹೋದ ಟೈಮ್ ಕರೆಕ್ಟ್ ಇತ್ತು. ಪೂಜೆ ಆಗ್ತಾ ಇತ್ತು, ಮಹಾಪೂಜೆ ಆಗ್ತಾ ಇತ್ತು. ನಮ್ಮ ಬಂದ ಟೈಮಿಂಗ್ ಒಂದು ಕರೆಕ್ಟ್ ಆಗಿತ್ತು. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿ ತನಕ ಹೀಗೇ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ದರ್ಶನಕ್ಕೆ ಬಂದವರು ಇಲ್ಲಿ ದೇವರ ಪ್ರಸಾದ ತಿಂದು ಹೋಗ್ಲಿಕ್ಕೆ ಆಗಲ್ಲ. ಇಲ್ಲೇ ಹೋಟೆಲ್ ಉಂಟು, ನಾವು ತಿಂದು ಬರೋಣ ಬನ್ನಿ.